ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ 14,022 ವಿದ್ಯಾರ್ಥಿಗಳು. ಒಟ್ಟು 56 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಾ ಇದೆ. 1200ಕ್ಕೂ ಅಧಿಕ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಹಿಜಾಬಿಗೆ ಅವಕಾಶ ಇಲ್ಲ, ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಪರೀಕ್ಷೆ ನಡೆಸಲು ಇಲಾಖೆ ಸಂಪೂರ್ಣ ತಯಾರಿಯನ್ನು ನಡೆಸಿದೆ. ಅದೇ ರೀತಿಯಾಗಿ ಮುಸ್ಲಿಂ ಧರ್ಮಗುರುಗಳು ತಮ್ಮ ಧರ್ಮದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವಂತೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಒಟ್ಟು 7,229 ಮಂದಿ ಬಾಲಕರು, 6,793 ಮಂದಿ ಬಾಲಕಿಯರು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಹೇಳಿ ಸರ್. ಬ್ರಹ್ಮಾವರ ವಲಯದಲ್ಲಿ 2,750 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಾರಂಭದಿಂದ ಇಲಾಖೆಗಳು ಏನು ನಿರ್ದೇಶನ ಕೊಟ್ಟಿದೆ ಅದರ ಪ್ರಕಾರ ಬ್ರಹ್ಮಾವರ ವಲಯದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ದಿನ ಪ್ರಥಮ ಭಾಷೆ ನಡೀತಾ ಇದೆ. ಸೊ ಎಲ್ಲವೂ ಕೂಡ ಬಹಳ ಸುಸೂತ್ರವಾಗಿ ನಡೀತಾ ಇದೆ. ಕೇವಲ 32 ಮಕ್ಕಳು ಮಾತ್ರ ಅರ್ಜೆಂಟ್ ಆಗಿದ್ದಾರೆ. ಇನ್ನು ನಮ್ಮ ವಲಯದಲ್ಲಿ ಹೆಚ್ಚು 24 CWSN ಮಕ್ಕಳು ಕೂಡ ಪರೀಕ್ಷೆಯನ್ನು ಬರೆದಿದ್ದಾರೆ. ಅವರಲ್ಲಿ ಕೇವಲ 2 ಗೈರು ಹಾಜರಾಗಿರ್ತಾರೆ. ಹಾಗೆ ಮಕ್ಕಳಿಗೆ ಎಲ್ಲ ಉತ್ತಮ ರೀತಿಯಲ್ಲಿ ಕ್ವೆಶ್ಚನ್ ಪೇಪರ್ ಎನ್ನುವಂಥದ್ದು ಬಹಳ ಸರಳವಾಗಿದೆ. ಅವರು ಯಾವುದೇ ಆತಂಕ ಇಲ್ಲದೆ ಉಳಿದ ಪರೀಕ್ಷೆಗಳನ್ನು ಕೂಡ ಬರೆಯಬಹುದು. ಓಕೆ, ಹೇಳಿ ಸರ್. ಇದೇ ರೀತಿಯಾಗಿ ಉಡುಪಿಯ ಪರೀಕ್ಷಾ ಕೇಂದ್ರವೊಂದಕ್ಕೆ ಜಿಲ್ಲಾಧಿಕಾರಿಯವರು ಭೇಟಿಯನ್ನು ನೀಡಿದ್ದಾರೆ. ಉಡುಪಿಯ ಬೋರ್ಡ್ ಹೈಸ್ಕೂಲಿಗೆ DC ಕುರ್ಮಾರ್ ಅವರು ಭೇಟಿ ನೀಡಿದ್ದಾರೆ. ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ. ಏಪ್ರಿಲ್ 11ರವರೆಗೆ ಈ ಪರೀಕ್ಷೆ ನಡೆಯಲಿದೆ. ಉಡುಪಿಯ 58 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಜಿಲ್ಲೆಯಲ್ಲಿ 14,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಾ ಇದ್ದಾರೆ. ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಕೋವಿಡ್ ಮಾರ್ಗಸೂಚಿಗೆ ಅನ್ವಯವಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಒಂದು ಹಿಜಾಬ್ ವಿವಾದದ ಬಳಿಕ ಒಂದಷ್ಟು ಗೊಂದಲಗಳು ಏರ್ಪಾಡಾಗಿತ್ತು ಪರೀಕ್ಷೆಯ ಬಗ್ಗೆ. ಈ ಹಿಂದೆ ನಡೆದಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಸಂದರ್ಭದಲ್ಲಿ ಕೆಲವರು ಪರೀಕ್ಷೆ ಹಾಜರಾಗಿದ್ದರು, ಕೆಲವರು ಹಾಜರಾಗಿಲ್ಲ. ಆದರೆ ಇದು SSLC ಫೈನಲ್ ಎಕ್ಸಾಮ್ ಆಗಿರೋದ್ರಿಂದ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಉತ್ತಮ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಧೈರ್ಯ ತುಂಬಿದ್ದೇನೆ ಎಂದು DC ಕೂರ್ಮರಾವ್ ಹೇಳಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಮುಸಲ್ಮಾನ ಮುಖಂಡರು ಧರ್ಮಗಳಿಂದ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಚಾರದಲ್ಲಿ ಮಾತನಾಡಿದ DC ಕೂರ್ಮರಾವ್, ಜಿಲ್ಲೆಯಲ್ಲಿ ಉತ್ತಮವಾದ ಬೆಳವಣಿಗೆ ನಡೆದಿದೆ. ಎಲ್ಲ ಸಮುದಾಯದ ಮುಖಂಡರು ಶಿಕ್ಷಣಕ್ಕೆ ಮಹತ್ವ ನೀಡಬೇಕು. ಮುಸಲ್ಮಾನ ಸಮುದಾಯದ ಮುಖಂಡರ ಜೊತೆ ಸಭೆ ನಡೆಸಲಾಗಿತ್ತು. ಮುಸ್ಲಿಂ ಮುಖಂಡರು ಕೂಡ ಪರೀಕ್ಷೆ ಬರೆಯಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಯಾವ ರೀತಿ ಪರೀಕ್ಷೆ ನಡೆಸಬೇಕೆಂಬ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿದೆ. ಸುತ್ತೋಲೆಯಲ್ಲಿ ಇರುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು DC ಕೂರ್ಮರಾವ್ ಹೇಳಿದರು. ಮಾರ್ಗದರ್ಶನ ಇದೆ, ಯಾವ ರೀತಿ SOP ಇದೆ, ಅದರ ಪ್ರಕಾರವಾಗಿ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಸುತ್ತಮುತ್ತಲ 200 ಮೀಟರ್ ತನಕ ಕೂಡ ಸೆಕ್ಷನ್ 144 ಕೂಡ ನಾವು ಜಾರಿ ಮಾಡಲಾಗಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ವಿದ್ಯಾರ್ಥಿಗಳೆಲ್ಲ ಕೂಡ ಈ SSLC ಪರೀಕ್ಷೆಯನ್ನು ಬರೆದು ಅವರ ಒಂದು ಭವಿಷ್ಯಕ್ಕಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ